ಕೆಎಸ್ಆರ್ಟಿಸಿ ಮಜ್ದೂರ್ ಸಂಘವು ಪುತ್ತೂರು ವಿಭಾಗವು 2004ರಿಂದ ಸಾರಿಗೆ ಸಂಸ್ಥೆಯ ಉಳಿವಿಗಾಗಿ ಹಲವಾರು ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ. ಸಂಸ್ಥೆಯ ವಿರುದ್ಧ ಯಾವುದೇ ಮುಷ್ಕರವನ್ನ ಸಂಘವು ಮಾಡಿಲ್ಲ. ಕಾನೂನು ಸಮ್ಮತ ವಿಚಾರದಲ್ಲಿ ಕಾರ್ಮಿಕರಿಗೆ ಈಗಾಗಿರುವ ಅನ್ಯಾಯವನ್ನ ವಿರೋಧಿಸಿ ಅಕ್ಟೋಬರ್ 21ರಿಂದ ಕೆಎಸ್ಆರ್ಟಿಸಿ ಪುತ್ತೂರು ವಿಭಾಗ ಕಚೇರಿಯ ಮುಂದೆ ಸಂಘದ ಸದಸ್ಯರು ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಆರಂಭಿಸಲಿದ್ದಾರೆ ಎಂದು ಸಂಘದ ಅಧ್ಯಕ್ಷ ಹಾಗೂ ನ್ಯಾಯವಾದಿ ಶ್ರೀ ಗಿರೀಶ್ ಮಳಿ ಹೇಳಿದರು. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಂಸ್ಥೆಯ ಅಧಿಕಾರಿಗಳಿಂದ ತೊಡಗಿ ಸಾಮಾನ್ಯ ಕಾರ್ಮಿಕರವರೆಗೆ ಆಗಸ್ಟ್ ತಿಂಗಳ ಅರ್ಧ ವೇತನ ಪಾವತಿಯಾಗಿದೆ. ಸೆಪ್ಟೆಂಬರ್ ತಿಂಗಳ ವೇತನ ಪಾವತಿಯಾಗಿಲ್ಲ. ನಿವೃತ್ತ ನೌಕರರ ಗ್ರಾಚ್ಯುಟಿ ಪಾವತಿಯಾಗಿಲ್ಲ. ಭವಿಷ್ಯ ನಿಧಿ ಪಾವತಿಯಾಗಿಲ್ಲ. ಈ ವಿಚಾರವಾಗಿ ಸಂಘವು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಪುತ್ತೂರು ಶಾಸಕರಿಗೆ ಮನವಿಯನ್ನ ಮಾಡಿದೆ ಎಂದು ಹೇಳಿದರು. ನೌಕರರ ವೇತನ ಪಾವತಿ ವಿಳಂಬ ಸಹಿತ ಎಲ್ಲ ಸಮಸ್ಯೆಗಳಿಗೂ ಕೆಎಸ್ಆರ್ಟಿಸಿಯ ಕೇಂದ್ರ ಕಚೇರಿಯ ಉನ್ನತ ಅಧಿಕಾರಿಗಳು ಕಾರಣರಾಗಿದ್ದಾರೆ ಎಂದು ಆರೋಪಿಸಿದ ಶ್ರೀ ಗಿರೀಶ್ ಮಳಿ ಅವರು, ಸ್ವಯಂ ನಿವೃತ್ತಿ ಪಡೆದ ನೌಕರರ ನಿವೃತ್ತಿ ನಂತರದ ಯಾವುದೇ ಪರಿಹಾರವನ್ನ ಇಲ್ಲಿಯವರೆಗೆ ಪಾವತಿಸಲಿಲ್ಲ. ಕಾರ್ಮಿಕರ ಬದುಕಿನೊಂದಿಗೆ ಕೇಂದ್ರ ಕಚೇರಿಯ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಕ್ಟೋಬರ್ 21ರಿಂದ ನಡೆಯುವ ಅನಿರ್ದಿಷ್ಟಾವಧಿ ಮೌನ ಪ್ರತಿಭಟನೆಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡದಿದ್ದಲ್ಲಿ ಅಕ್ಟೋಬರ್ 25ರಿಂದ ಕೆಎಸ್ಆರ್ಟಿಸಿ ಮಜ್ದೂರ್ ಸಂಘದ ಸದಸ್ಯರು ಆಮರಣಾಂತ ಉಪವಾಸವನ್ನ ಕೈಗೊಳ್ಳುವ ನಿರ್ಧಾರಕ್ಕೆ ಬರುವುದು ಅನಿವಾರ್ಯವಾಗಿದೆ. ಈಗಾಗಲೇ ಈ ಕುರಿತು ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದೆ. ಈ ವಿಚಾರವಾಗಿ ಅವರು ಸರ್ಕಾರದ ಮೇಲೆ ಒತ್ತಡ ಹಾಕುವ ಭರವಸೆ ಸಂಘಕ್ಕೆ ಇದೆ ಎಂದು ಹೇಳಿದರು. ಕೆಎಸ್ಆರ್ಟಿಸಿ ಬಸ್ಸಿನ ವ್ಯವಸ್ಥೆಗಳು ಕೋವಿಡ್ ಇರುವಾಗ ಸಹ ನಾವು ಸರಿಯಾದ ರೀತಿಯಲ್ಲಿ ಆದಷ್ಟು ಶಕ್ತಿ ಮೀರಿ ದುಡಿದಿದ್ದಾರೆ ಸಂಸ್ಥೆಯ ನೌಕರರು. ಆದರೆ ಇಂದಿಗೂ ಸಹ ಅವರ ಒಳಗಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಕಾಲಕಾಲಕ್ಕೆ ಆಗಬೇಕಾದಂತಹ ಸಂಬಳ ವೇತನವನ್ನು ಇನ್ನೂ ಸಹ ಕೊಡ್ತಾ ಇದೆ. ನಿವೃತ್ತಿ ಆದ ನಂತರ ಸ್ವಯಂ ನಿವೃತ್ತಿ ಹೊಂದಿದಂಥ ನೌಕರರು ಯಾರಿದ್ದಾರೆ ಅವರಿಗೆ 1 ತಿಂಗಳೊಳಗಾಗಿ ಅವರ ಎಲ್ಲ ವೇತನಗಳಿರ್ಬೋದು, ಬಾಕಿ ವೇತನ ಇರ್ಬೋದು ಅಥವಾ ಫೆಸಿಲಿಟೀಸ್ ಏನಾದ್ರು ಸಿಗ್ತದೆ ಅದನ್ನೆಲ್ಲ ಕೊಡಬೇಕು ಅಂತ ಹೇಳೋದು ಕಾನೂನು ಇರುವಂಥದ್ದು. ಅದನ್ನು ಇಷ್ಟರವರೆಗೆ 1 ವರ್ಷ ಆದರೂ ಸಹ ಪೇಮೆಂಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಗ್ರ್ಯಾಚ್ಯುಟಿ ಇದು ಸಹ ಈಗ ಪೇಮೆಂಟ್ ಮಾಡ್ತಾ ಇದೆ. ಯಾವುದೇ ಒಂದು ನಮಗೆ ಸೌಲಭ್ಯಗಳಿರುವಂಥದ್ದು ಅದು ಯಾವುದೇ ನೌಕರರಿಗೆ ಸಿಗ್ತಾ ಇಲ್ಲ. ಈಗಾಗಲೇ ತಾವು ಕೇಳಿರಬಹುದು 3 ಜನ ರಾಜ್ಯವ್ಯಾಪಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದೇ ಕಾರಣಕ್ಕಾಗಿ. ಕೋವಿಡ್-19 ಸಂದರ್ಭದಲ್ಲಿ ಮೃತಪಟ್ಟಂತಹ ನೌಕರರು 218ಕ್ಕಿಂತ ಮಿಕ್ಕಿ ಇರಬೇಕು. 30 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರದ ನಿಯಮ ಇರುವುದಂತ ತಾವೆಲ್ಲ ತಿಳಿದಂತ ವಿಚಾರ. ಆದರೆ ಯಾವ ಪರಿಹಾರ ಇಷ್ಟರವರೆಗೆ ಬರಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಪಿ ರಾಮಕೃಷ್ಣ, ಪ್ರಧಾನ ವಕ್ತಾರ ಶಾಂತರಾಮ್ ಬಿಟ್ಲ, ರಾಜ್ಯ ಕಾರ್ಯದರ್ಶಿ ವೆಂಕಟರಮಣ ಭಟ್, ಪುತ್ತೂರು ಘಟಕದ ಅಧ್ಯಕ್ಷ ವಿಶ್ವನಾಥ್ ರೈ ಉಪಸ್ಥಿತರಿದ್ದರು.